ಒನ್ಲಿ. ನಮಸ್ಕಾರ, ನಾನು ನಿಮ್ಮ ರಜತ್ ಮಯ್ಯ. ಈಗ ನಮ್ಮ ಸೂಪರ್ ಸಿಂಗರ್ ವೇದಿಕೆಯಲ್ಲಿ ನಾನು ಸ್ಟುಡಿಯೋ ರೌಂಡ್ವರೆಗೆ ಬಂದಿದ್ದೇನೆ. ಹಳೆ ರೌಂಡ್ಸ್ಗಳಲ್ಲೆಲ್ಲ ಜಡ್ಜಸ್ ಒಳ್ಳೆ ಕಮೆಂಟ್ಸ್ ಕೊಟ್ಟಿದ್ದರು, ಹಾಗೆ ಏನೇನು ಮಿಸ್ಟೇಕ್ ಆಗಿದೆ ಅದನ್ನು ಹೇಳಿದರು. ಆ ಮಿಸ್ಟೇಕ್ಸನ್ನೆಲ್ಲ ಈ ಸಲ ಮಾಡಲೇಬಾರ್ದು ಅಂತ ಒಂದು ಪ್ಲ್ಯಾನ್ ಹಾಕ್ಕೊಂಡು ಬಂದಿದ್ದೇನೆ. ಅದರಲ್ಲೂ ಈ ಸಲ ಹೊಸದಾಗಿ ಎಲ್ಲ ರೌಂಡ್ಗಿಂತ ಡಿಫ್ರೆಂಟಾಗಿ ಒಂದು ಸ್ಟುಡಿಯೋ ರೌಂಡ್ ಅಂತ ಮಾಡ್ತಿದ್ದಾರೆ. ನನಗೊಂದು ಆಸೆ ಇತ್ತು ಸ್ಟುಡಿಯೋದಲ್ಲಿ ಹಾಡಬೇಕು ಅಂತ. ಅದಿವತ್ತು ಆ ಆಸೆ ಈಡೇರ್ತದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸ್ಟುಡಿಯೋ ರೌಂಡಿಗೋಸ್ಕರ ನಾನು ಒಂದು ಒಳ್ಳೆ ಸಾಂಗ್ ಸೆಲೆಕ್ಟ್ ಮಾಡಿದ್ದೇನೆ. ನನ್ನ ಫೇವ್ರೇಟ್ ಸಿಂಗರ್ SPB ಅವರೇ ಹಾಡಿರುವಂತಹ ಯಾರೇ ನೀನು ರೋಜಾ ಹೂವೆ ಅನ್ನೋ ಹಾಡನ್ನು ಸೆಲೆಕ್ಟ್ ಮಾಡಿದ್ದೇನೆ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿತಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತಂತೆ ಹೇ ಹೇ ಹೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ ಚೆಲುವಿನ ಹೂವೆ. ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು, ಹೆಣ್ಣೆ ಸಂಗೀತವೆಂದು ಹಾಡು. ಜಾಲಿ ಮಾಡು ಲೈಫಲ್ಲಿ, ಸೌಗಂಧ ಸೌಂದರ್ಯ ಸಂಗೀತ ನಿನ್ನದು. ಯಾರೆ ನೀನು ರೋಜ
ಯಾರೆ ನೀನು ಮಲ್ಲಿಗೆ ಹೂವೆ ಹೇಳೆಯೋ ಚೆಲುವೆ ಚೆಲುವಿನ ಹೂವೆ. ಹುಡುಗಿರಿಗೆ ನಾನೇ ರಾಜ ನಾನು, ಹುಡುಗರಿಗೆ ಕದಿಮ ಕಳ್ಳ ನಾನು, ಪ್ರಳಯ ಅಂತಕ ನಾನು ಕೇಳು ನೀನು, ಲೋಕವೆಲ್ಲ ನನ್ನ ಪಾಕೆಟ್ನಲ್ಲಿ, ಸ್ನೇಹವೆಂಬ ಲವ್ಲಿ ರಾಕೆಟ್ನಲ್ಲಿ ತೇಲಿ ಹಾಡೋ ಪ್ರೇಮಿ ನಾನು. ಐಶಬಬ್ಬ ಕೇಳಿ ನನ್ನ ಪ್ರೇಮಿಗಳೇ, ಈ ಪ್ರೀತಿ ಅಭಿಮಾನ ಎಂದೆಂದು ನನ್ನದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ ಹೇಳೆಯೋ ಚೆಲುವೆ ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿತಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತಂತೆ Rajat, very energetic song. I think I heard you are not well, but the energy is the highlight of the song. I think sounding really good. Pitching, of course, the second charana was very average. First charana, brilliant. Opening, Haley was a little bit sharp. Budna, the others, everything. I think the amount of energy you put in the song. This song, the major is the energy. I loved it. Good. Keep it up. ಅಬ್ಬಾ, ಸ್ಟುಡಿಯೋ ರೌಂಡ್ ಅಂತೂ ಆಯಿತು. ಇಷ್ಟು ದಿವಸದಿಂದ ಏನು ಕಾಯ್ತಿದ್ನೋ ನಾನು ಸ್ಟುಡಿಯೋದಲ್ಲಿ ಹಾಡಬೇಕು ಅಂತ, ಆ ಆಸೆ ಈಡೇರಿತು. ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಂದರೆ ನಾನು ಹಾಡುವಾಗ ಸ್ಟುಡಿಯೋದಲ್ಲಿ ಯಾವ ಥರ ಹಾಡಬೇಕು ಅದೆಲ್ಲ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿದರು ಸೌಂಡ್ ಇಂಜಿನಿಯರ್. ಸ್ಟುಡಿಯೋದಲ್ಲಿ ಹಾಡಲಿಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ಬಂತು. ಇನ್ನೂ ಇಂಥ ಸ್ಟುಡಿಯೋಗಳ ಅವಕಾಶ ಸಿಗಬೇಕು ಅಂತ ಕಾಯ್ತಾ ಇರ್ತೇನೆ. ಸೊ ಥ್ಯಾಂಕ್ಸ್ ಟು ನಮ್ಮ ಸೂಪರ್ ಸಿಂಗರ್ ಎಲ್ಲ ಬಳಗದವ್ರಿಗೆ ಎಲ್ರಿಗೂ ಧನ್ಯವಾದಗಳು. ಸ್ಟೈಲ್ ಇದಕ್ಕೆ ಹಾಡಿದ್ದು ತುಂಬ ಇಷ್ಟ ಆಯಿತು. ಐ ಲವ್ ದ ಟೆಕ್ಸ್ಚರ್ ಗಿವನ್ ದೇರ್ ಟು. ಬಲೆ ಪದಪನ್ಲೆ ನಮಸ್ಕಾರ, ഞാൻ വൈഷ്ണവി അൻകിനി. സൂപ്പർ സിംഗറുടെ ഇനി നമുക്ക് ಸ್ಟುಡಿಯೋ ರೌಂಡ್ ಪಂಡ ನಮ್ಮ ಪೂರ ಸಿಂಗರ್ಸ್ನೆಲ್ಲ ಒಂಜಿ ಡ್ರೀಮ್ ಉಪ್ಪುಂಡು, ಒಂಜಿ ಸ್ಟುಡಿಯೋ ಇಡ್ಬೋದು ಪದ್ಯ ಪನ್ನೋಡು. ಬಟ್ ಅವಕಾಶ ಮಾತ್ರ ಇರಲ ತಿಕ್ಕುಜಿ.
ಇನ್ನಿ ಸೂಪರ್ ಸಿಂಗರ್ ನಮಕ್ ಈ ಅವಕಾಶ ಮಲ್ತುಕೊರೊಂದುಂಡು. ಸೊ ಹೆಂಗೆ ಮಸ್ತ್ ಎಕ್ಸೈಟ್ಮೆಂಟ್ ಉಂಡು. ಇನ್ನಿತ ಸೂಪರ್ ಸಿಂಗರ್ದ ರೌಂಡ್ ನಿಕ್ಲೆಗೋಸ್ಕರ ಯಾನ್ ಪನ್ಪಿನ ಪದ್ಯ ಉಮ್ರಾವ್ ಜಾನ್ ಪನ್ಪಿನ ಮೂವಿದ್ದ ದಿಲ್ ಚೀಸ್ ಕ್ಯಾ ಹೈ ಆಪ್ ಮೇರಿ ಜಾನ್ ದೀಜಿಯೆ ಪನ್ಪಿನ ಯಾನ್ ಎನ್ನ ಆಯ್ನಾತ್ ಟ್ರೈ ಮಲ್ಪೆ ಎನ್ನ ಬೆಸ್ಟ್ ಕೊರ್ರೆ. ಬಟ್ ನರ್ವಸ್ ಆವೊಂದುಂಡು. ಲೆಟ್ಸ್ ಇದಾದಾಪುಂಡು. चीज क्या है आप मेरी जान लीजिए. दिल चीज क्या है आप मेरी जान लीजिए. बस एक बार मेरा कहाँ, बस एक बार मेरा कहाँ मान लीजिए. बस एक बार मेरा कहाँ मान लीजिए. दिल चीज क्या है आप मेरी जान लीजिए. इस अंजुमन में आपको, इस अंजुमन में इस अंजुमन में आपको, इस अंजुमन में आपको आना है बार बार, आना है बार बार. दीवारों दर को गौर से, दीवारों दर को गौर से जान लीजिए. दीवारों दर को गौर से पहचान लीजिए. दिल चीज क्या है आप मेरी जान लीजिए. माना के दोस्तों को नहीं, दोस्तों दोस्तों को नहीं. माना के दोस्तों को नहीं, दोस्ती का पास. लेकिन ये क्या कि गैर का, लेकिन ये क्या कि गैर का एहसान लीजिए. लेकिन ये क्या कि गैर का एहसान लीजिए. दिल चीज क्या है आप मेरी जान लीजिए.
Vaishnavi, good singing. Actually, the style ಇದಕ್ಕೆ ಹಾಡಿದ್ದು ತುಂಬ ಇಷ್ಟ ಆಯಿತು. ಐ ಲವ್ the texture given there too. Thought I think you practiced really well. ಒಂದು ಸ್ವಲ್ಪ ಕಡೆ ಫಾರ್ ಎಕ್ಸಾಂಪಲ್ ಫಸ್ಟ್ ಚರಣದಲ್ಲಿ ಆಪಕ್ಕೆ ಅಂತ ಒಂದು ಆ್ಯಕ್ಚುಲಿ ದಸ್ ಎ ಗಮಕ ಇದೆ, ದಟ್ ಪೋರ್ಷನ್ ಪಕ್ಕ ಇರಲಿಲ್ಲ. ಯು ಕುಡ್ ಅದು ಕುಡ್ ಹ್ಯಾವ್ ಡನ್ ಬೆಟರ್. ಎಂಡ್ ಸೇಮ್ ಫಸ್ಟ್ ಚರಣ ಆದಮೇಲೆ ದೆ ವಾಸ್ ಪಲ್ಲವಿ ಲ್ಯಾಂಡಿಂಗ್ ಆಲ್ಸೋ ವಾಸ್ ಅ ಲಿಟಲ್ ಹಿದರ್. ಅದು ಬಿಟ್ಟರೆ ಐ ಥಿಂಕ್ ಲವ್ಡ್ ಯುವರ್ ಸಿಂಗಿಂಗ್, ಡೂಯಿಂಗ್ ವೆಲ್, ಕೀಪ್ ಇಟ್ ಗೋಯಿಂಗ್, ಆಲ್ ದ ಬೆಸ್ಟ್. ಇತ್ತೆ ಪದ್ಯ ಪಂದಾಯಿ ಬೊಕ್ಕ ಸಮಾಧಾನ ಉಂಡು. ಈ ಎಕ್ಸ್ಪೀರಿಯನ್ಸ್ ಬೋರ್ಡ್ ಒಂದು ಮಸ್ತ್ ಕಾತೊಂದಿತ್ತೆ. ಫೈನಲಿ ಆ ಎಕ್ಸ್ಪೀರಿಯನ್ಸ್ ತಿಕ್ಕಂಡು ಆ ಪ್ಲ್ಯಾಟ್ಫಾರ್ಮ್ ಪೋದು, ಆ ಸ್ಟುಡಿಯೋದ ಉಲಾಯ್ ಪೋದು, ಆ ಮೈಕ್ದ ಎದುರು ಉಂತೊನ್ನಾಗ ಮಸ್ತ್ ನರ್ವಸ್ ಆಪುಂಡು. ಬಟ್ ಅಪ್ಪಗನೆ ಮಸ್ತ್ ಖುಷಿಲ ಆಪುಂಡು. ಸ್ಪೀಕರ್ ಪಾಡಿ ಕೂಡಲೇ ಒಂಜಿ ಎಕ್ಸೈಟ್ಮೆಂಟ್ ಉಪ್ಪುಂಡು. ಬಟ್ ಟ್ರ್ಯಾಕ್ ಪ್ಲೇ ಮಲ್ತಿ ಕೂಡಲೇ ಫುಲ್ ನರ್ವಸ್ ಆಪುಂಡು. ಬಟ್ ಎನಿ ಹಾವ್ ಪದ್ಯ ಪಂಡೆ ಏನ್ ಪದ್ಯ ಪನ್ನಾಗ ಹೆಂಗೆ ಕೆನ್ನ ವಾಯ್ಸ್ ಏತ್ ಸೂಕ್ಷ್ಮ, ಇವನ್ ದ ಮೈನ್ಯೂಟ್ ವೈಬ್ರೇಷನ್ಸ್ಲ ಹೆಂಗೆ ಏತ್ ಶೋ ಕೊಟ್ಟು ಏನೊಂದಿತ್ತೆ. ಪದ್ಯ ಪಂದ ಆಯ್ ಬೊಕ್ಕ ಆ ಸಾಂಗ್ ಒಂಜಿ ಸಾಂಗ್ ಸ್ಟುಡಿಯೋಡ್ ಬತ್ತದ ಎಂಚ ಪನೋಡು ಪನ್ನಾಗ ದಾದ ಟೆಕ್ನಿಕಲ್ ಮಿಸ್ಟೇಕ್ಸ್ ಆಪುಂಡು. ಇವನ್ ಪನ್ಪುನ ಸ್ಟೈಲ್ಡ್ ಪದ್ಯದ ರಾಗ ತಾಳ ಅವು ಮಾತ್ರ ಅತ್ತಂದೆ ಒಂಜಿ ಸ್ಟುಡಿಯೋಡ್ ಎಂಚ ಪದ್ಯ ಪನೋಡು, ಎಂಚಿನ ಪ್ರಿಕಾಷನ್ಸ್ ನಮಗೆ ಗೆತ್ತೋ ನೋಡು, ಮೂವ್ಮೆಂಟ್ಸ್ ಎಂಚಾವೋಡು, ನಮ್ಮ ಪದ್ಯ ಪನ್ನಾಗ ನಮ್ಮ ಉಚ್ಚಾರಡ್ ದಾದಾಂಡಲ ಹೆಚ್ಚು ಕಮ್ಮಿಗೆ ಏನಂಡ, ನಮ್ಮ ಪದ್ಯ ಪಂದುಪ್ಪುನಾಗ ಮಿಡಲ್ಡ್ ಶ್ವಾಸ ಗೆತ್ತೊನ್ನ, ದಾದಾನ ಟಂಗ್ಡ್ ವಾಯ್ಸ್ ಆಪುನ ಅವು ಪೂರ ಮಿಸ್ಟೇಕ್ಸ್ ಇತ್ತಂಡು ಏನನಾರು ಪ್ರಾಕ್ಟೀಸ್ ಮಲ್ಪಲ ಅವು ಪೋಪುಂಡು ಅವನ್ ತಿದ್ದದ ತೂಪಾಯರು ಇಜ್ಜಂಡ ಎಂಕ್ ಇಲ್ಲಡ್ಕೊಲ್ಲೊಂದು ಅವು ಗೊತ್ತಾವಂದಿತ್ತಂಡೆ. ಸೊ ಇನ್ನಿ ಎಂಕ್ ಈ ಅವಕಾಶ ತೆಕ್ಕಿದ ಹಿಡ್ದು ಗೊತ್ತಾಂಡು ಸ್ಟುಡಿಯೋಡು ಪನ್ನಾಗ ಏತ್ ಪ್ರಿಕಾಷನ್ಸ್ ಗೆತ್ತ ನೋಡಿ ನಮ್ಮ ಪಂಡದು. It was a very nice experience. And Namma TV, I thank you, the entire team, for giving me this opportunity. Thank you so much. आज आसमां से आ गई आगे मैं जहां से. The modulations, what you have done, today's singing was brilliant. आज आसमां से आ गई आगे मैं जहां से. ये क्या हुआ? सुपर सिंगर. ಬಲೆ ಪದಪನ್ಲೆ. ಹಾಯ್, ನಾನು ವೈಷ್ಣವಿ. ಇವತ್ತು ನಾವು ಸ್ಟುಡಿಯೋಗೆ ಬಂದಿದ್ದೇವೆ ಟು ಸಿಂಗ್ ಇನ್ ದ ಸ್ಟುಡಿಯೋ ರೌಂಡ್. ಸೊ ಇಷ್ಟು ತನಕ ನಾವೆಲ್ಲ ಸ್ಟೇಜಲ್ಲಿ ಲೈವ್ ಆಗಿ ಹಾಡ್ತಿದ್ವಿ, ಜಡ್ಜಸ್ ಎಲ್ಲ ಇರ್ತಿದ್ರು ಮುಂದೆ. ಬಟ್ ಇವತ್ತು ನಾವು ಸ್ಟುಡಿಯೋದಲ್ಲಿ ಹಾಡ್ತಿದ್ದೇವೆ ಆ್ಯಂಡ್ ಇಟ್ಸ್ ಗೋಣ ಬಿ ಅ ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಮಗೆಲ್ರಿಗೂ. ತುಂಬಾ ಖುಷಿ ಆಗ್ತಿದೆ ದಟ್ ನಾವು ಇಲ್ಲಿ ಬಂದಿದ್ದೇವೆ, ಇಲ್ಲಿ ಹಾಡ್ತೇವೆ ಅಂತ. ಸ್ಟಾರ್ ಸಿಂಗರ್ಸ್ ಎಲ್ಲ ಫಿಲ್ಮಿಗೆ ಹಾಡುವಾಗ ನಾವು ವೀಡಿಯೋಸ್ ನೋಡ್ತಿರ್ತೇವೆ, ಲೈಕ್ ಸ್ಟುಡಿಯೋದಲ್ಲಿ ಹೇಗೆ ಹಾಡ್ತಾರೆ ಎಲ್ಲ. ಬಟ್ ಇವತ್ತು ಫೈನಲಿ ನಮ್ಮ ಸೂಪರ್ ಸಿಂಗರಲ್ಲಿ ವಿ ಹ್ಯಾವ್ ಗಾಟ್ ಎ ಚಾನ್ಸ್ ಟು ಸಿಂಗ್ ಇನ್ ಸ್ಟುಡಿಯೋ. ಮತ್ತು ತುಂಬಾ ಎಕ್ಸೈಟೆಡ್ ಆಗಿದ್ದೇನೆ. ಇವತ್ತು ನಾನು ಗುಜಾರಿಶ್ ಫಿಲ್ಮಿಂದ ಉಡಿ ಅಂತ ಒಂದು ಸಾಂಗ್ ಹಾಡಲಿಕ್ಕಿದ್ದೇನೆ.
आंखें आंचल से पाँव ज़मीं पे है या बादल पे उलझे सितारे आंखें आंचल से जी रही उम्र सारी इस पल में कुछ भी नहीं अब मेरे कलम में हे उड़ी नींद आंखों से जुड़ी रातें ख्वाबों से मुड़ी ये जाने मैं कहाँ उड़ी नींद आंखों से जुड़ी रातें ख्वाबों से मुड़ी ये जाने मैं कहाँ मिल गई आज आसमां से आ गई आगे मैं जहाँ से ये क्या हुआ उड़ी नींदें आंखों से जुड़ी रातें ख्वाबों से मुड़ी ये जाने मैं कहाँ उड़ी नींदें आंखों से जुड़ी रातें ख्वाबों से मुड़ी ये जाने मैं कहाँ उड़ी नींदें आंखों से जुड़ी रातें ख्वाबों से मुड़ी ये जाने मैं कहाँ ವೈಷ್ಣವಿ ತುಂಬ ವಾಯ್ಸ್ ತುಂಬ ಚೆನ್ನಾಗಿ ಕೇಳ್ತಾ ಇದೆ ದ ಮಾಡ್ಯುಲೇಷನ್ಸ್ ವಾಟ್ ಯು ಹವ್ ಡನ್ ಟುಡೇ ಸಿಂಗಿಂಗ್ ವಾಸ್ ಬ್ರಿಲಿಯಂಟ್ ಓನ್ಲಿ ಥಿಂಗ್ ಇಂಪ್ರೂವೈಸೇಷನ್ ಎವ್ರಿಥಿಂಗ್ ಚೆನ್ನಾಗಿದೆ ಇಂಪ್ರೂವೈಸೇಷನ್ ಬ್ರೆತ್ ಲೂಸ್ ಆಗುವಾಗ ಸಸ್ಟೇನಲ್ಲಿ ಪಿಚ್ ವೇರಿ ಆಗ್ತಾ ಇದೆ ಐ ಥಿಂಕ್ 2 ಸಲ ಆಯಿತು ಸಾಂಗಲ್ಲಿ ಅದು ಬಿಟ್ಟರೆ ಎವ್ರಿಥಿಂಗ್ ವಾಸ್ ಫೈನ್ ಅಫ್ಕೋರ್ಸ್ ಯು ಆರ್ ಇಂಪ್ರೂವಿಂಗ್ ಪ್ರೌಡ್ ಆಫ್ ಯು ಸೊ ಆಯಿತು ಸ್ಟುಡಿಯೋ ರೌಂಡ್ ಹಾಡಿ ತುಂಬ ಖುಷಿ ಆಯಿತು ಇಲ್ಲಿ ಸರ್ ಒಳ್ಳೆ ಕಮೆಂಟ್ಸ್ ಕೊಟ್ಟರು ನನಗೆ ನನ್ನ ಮಿಸ್ಟೇಕ್ಸ್ ಗೊತ್ತಾಯಿತು ಟೆಕ್ನಿಕಲ್ ಮಿಸ್ಟೇಕ್ಸ್ ಎಲ್ಲ ಇಲ್ಲಿ ಸ್ಟುಡಿಯೋದಲ್ಲೇ ಗೊತ್ತಾಗ್ತದೆ ಸೊ ಐ ಅಂಡರ್ಸ್ಟುಡ್ ಆ್ಯಂಡ್ ಐ ಟ್ರೈ ಟು ಕರೆಕ್ಟ್ ಇಟ್ ನೆಕ್ಸ್ಟ್ ಟೈಮ್ ಸ್ವಲ್ಪ ಲೋ ನೋಟ್ಸಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೇಳಿದರು ಸರ್ ಸಿಂಗಿಂಗ್ ಈಸ್ ಲೈಕ್ ಎನ್ ಓಷನ್ ಅದು ಎಷ್ಟಿದ್ರೆ ಮಿಸ್ಟೇಕ್ಸ್ ಇದ್ದೇ ಇರ್ತದೆ ನನ್ನ ಸೈಡಿಂದ ನಾನು ಎಷ್ಟಾಗ್ತೀನಿ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಕಮ್ಮಿಂಗ್ ರೌಂಡ್ಸಲ್ಲಿ ನಾನು ಇನ್ನೂ ಒಳ್ಳೆ ಪರ್ಫಾರ್ಮ್ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದಿ ಅಪರ್ಚುನಿಟಿ Super singer. ಬಲೆ ಪದ ಪನ್ಲೆ